ದೀಪು ಶೆಟ್ಟಿಗಾರೆ, ಈ ಒಂದು ವಿಚಾರ ನಮ್ಮ ದೈವ, ತುಳುನಾಡಿನ ದೈವ ಇದೀಗ ಘಟ್ಟದ ಮೇಲೆ ಹತ್ತಿ ಹೋಗ್ತಾ ಇದೆ ಅನ್ನುವಂತಹ ವಿಚಾರಗಳು, ಇದರ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಕಾಪುಲಿ ದೈವ ಅಂತ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಯಾಕೆ ಅಂತ ಬಂದಾಗ ಇಷ್ಟು ದಿನ ನಮ್ಗಳನ್ನ ದೈವ ಕಾಪಾಡುತ್ತೆ, ನೋ ಡೌಟ್. ತಿಳಿದವರು ವಿಮರ್ಶಕರು ಈಗ ಹೇಳ್ತಾ ಇದ್ದಾರೆ ನಾವುಗಳು ದೈವವನ್ನು ಕಾಪಾಡುವಂತ ಪರಿಸ್ಥಿತಿ ಬಂದಿದೆ. ಎಷ್ಟು ಸಮಂಜಸ, ಎಷ್ಟು ಸತ್ಯ ಗೊತ್ತಿಲ್ಲ. ಅದೇ ನಿಜವಾಗಿ ನಮ್ಗೆ ಅದೇ ಬೇಜಾರಾಗುದು ಅದೇ ವಿಷಯ. ಯಾಕೆ ಗೊತ್ತಾ, ಈಗ ನಾನು ನಾನೊಂದು ಸಿಂಪಲ್ ಆಗಿ ಒಂದು ವಿಷಯವನ್ನ ಹೇಳ್ತೇನೆ. ಈಗ ಚೈನೀಸ್ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀತದೆ. ಆ ಚೈನೀಸ್ ದೇಶದಲ್ಲಿ ನಡೆದಂತ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ, ನಮ್ಗೆ ಅದು ABCD ಗೊತ್ತಿರುವುದಿಲ್ಲ, ನಾವಿಲ್ಲಿ ಒಟ್ಟಾರೆ ಅದನ್ನು ಮಾಡಿ ತೋರಿಸ್ತೇವೆ. ಇಲ್ಲಿ ಏನು ರೀಲ್ಸ್ ಅಥವಾ ಎಂತಾದ್ರೂ ಒಂದು ಮಾಡಿ ತೋರಿಸ್ತೇವೆ. ಅಂದ್ರೆ ಏನಂದ್ರೆ ಅಲ್ಲಿ ಒಂದು ಆಕರ್ಷಣೆ ಅದನ್ನು ಇಲ್ಲಿ ಆಕರ್ಷಣೆ ತರ ನಾವು ಮಾಡ್ತೇವೆ. ಹೊರತಾದ್ರೆ ಹಿಂದೆ ಮುಂದೆ ಗೊತ್ತಿರ್ತದಾ? ಚೀನಾ ದೇಶದ ಸಂಸ್ಕೃತಿ ಗೊತ್ತಿರ್ತದಾ? ಇಲ್ಲಿ ದೈವಗಳದ್ದು ಕೂಡ ಅಷ್ಟೇ. ಇಲ್ಲಿ ಒಂದು ನಡೆದಿದೆ, ಆಚೆಯವರಿಗೆ ಆಕರ್ಷಣೆ ಆಗಿದೆ, ಆದ್ರೆ ಹಿಂದೆ ಮುಂದೆ ಗೊತ್ತಿಲ್ಲ. ಒಟ್ರಾಸಿ ಮಾಡಿದ್ರೆ ಆಗ್ತದೆ ಎಂಬಂತ ಒಂದು ಮನೋಭಾವನೆ ಅವರಿಗೆ ಬಂದಿದೆ. ಇದು ನಾನು ಕರೆ ಮಾಡಿ ಫಸ್ಟ್ ಗೆ ಒಂದು ವಿಷಯ ತಿಳಿಸ್ಬೇಕು. ಅವರಿಗೆ ಕರೆ ಮಾಡಿದ ಪ್ರಕಾರ ಫಸ್ಟ್ ಮಾತಾಡುವಾಗ ತುಂಬಾ ವರ್ಸ್ಟ್ ಆಗಿ ಮಾತಾಡಿದ್ದಾರೆ, ತುಂಬಾ ವರ್ಸ್ಟ್ ಆಗಿ. ನಂತರ ಒಂದೇ ಹೇಳಿದೆ, ಓಪನ್ ಆಗಿ ಚಾಲೆಂಜ್ ಮಾಡ್ತೇನೆ, ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸದಿದ್ರೆ ಅರ್ಧ ಮೀಸೆ ಅರ್ಧ ಗಡ್ಡ ತೆಗಿತೇನೆ, ನನ್ನ ಹೆಸರು ಹೇಳಿಬಿಟ್ಟೆ. ಹೆಸರು ಹೇಳಿದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ವ್ಯಕ್ತಿಯಿಂದ ನನಗೆ ಕರೆ ಬರ್ತದೆ, ಈ ವಿಷಯವನ್ನು ಎದುರುಕೊಂಡು ಹೋಗ್ಬೇಡಿ, ಇಲ್ಲಿಗೆ ನಿಲ್ಲಿಸಿ, ಆ ಹೆಂಗಸ್ ಹತ್ರ ನಿಮ್ಮ ಹತ್ರ ನಾನು ಕಾಲ್ ಮಾಡಿಸ್ತೇನೆ ಅಂತೇಳಿ ಮಾತಾಡಿಸ್ತೇವೆ ಅಂತೇಳಿ ಒಂದು ಕಾಲ್ ಬರ್ತದೆ ಬೇರೆ ಕಡೆಯಿಂದ. ಕಾಲ್ ಬಂದ ನಂತರ ಸಮಾಧಾನವಾಗಿ ನನ್ನಲ್ಲಿ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ವಿಷಯ ಎಲ್ಲೆಲ್ಲಿ ತಲುಪ್ತದೆ ಎಂಬಂತ ಒಂದು ಅವರಿಗೆ ಸೂಚನೆ ಬಂದಿದೆ. ಅಲ್ಲಿ ಯಾವ ವ್ಯಕ್ತಿ ನನ್ನ ಇದು ಬಂದ ಕೂಡಲೇ ಅಲ್ಲಿ ಅವರ ಮೈಂಡ್ ಅನ್ನು ಡೈವರ್ಟ್ ಮಾಡಿದ್ನ, ಅದಕ್ಕಿಂತ ಮೊದಲು ಸೊಂಟದ ಕೆಳಗೆ ಮಾತಾಡ್ತಿದ್ದ ಲ್ಯಾಂಗ್ವೇಜ್ ಪದಗಳು ಬೇರೆಯವರ ನನ್ನಲ್ಲಿ ಮಾತಾಡ್ಲಿಕ್ಕೆ ನಾನು ಬಿಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಇದಾಗಿ ನಾನು ಮಾತಾಡಿದೆ. ಬಟ್ ಆ ಒಂದು ಹೆಂಗಸು ಮಾತಾಡುವಾಗ ನೋಡಿ, ದೈವದ ಭಕ್ತಿ ಇದ್ದವರು ನಾವು ಎಷ್ಟೇ ಆಗಿರ್ಬೋದು, ಇವರ ಬಳಿ ಹೋಗ್ತೀವಿ, ಇವರು ಮಾತಾಡುವಾಗ ಇವರ ಬಳಿ ನಮಗೊಂದು ಭಕ್ತಿ ಆಟೋಮೆಟಿಕ್ ಆಗಿ ಬರ್ತದೆ. ದೈವದ ಭಕ್ತಿ ಇರುವವರ ಬಳಿ ಹೋದಾಗ ನಮಗೆ ಭಕ್ತಿ ಬರ್ತದೆ ಮಾತಾಡುವಾಗ. ಹೊರತು ಇಂಥ ಥರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ಇಂಥ ಇದ್ರಲ್ಲಿ ಮಾತಾಡುವಾಗ ನಮಗೆ ಬೇಜಾರಾಗ್ತದೆ. ನಾನು ಅದಕ್ಕೆ ಅದ್ರ ಹಿಂದೆ ಮತ್ತೆ ಹಿಂದೆ ಹೋದಾಗ ನನಗೆ ಎಂತ ವಿಷಯ ಬೇಕಿತ್ತು ಅಂತ ಹೇಳಿದ್ರೆ ಅವರಿಗೆ ತಿಳಿದಿಲ್ಲ. ನಾನು ಹೇಳಿದೆ, ಚೈನೀಸ್ನವರದ್ದು ನಾವು ಇಲ್ಲಿ ಮಾಡಿದ್ರೆ ಚೈನೀಸ್ನವರು ನಮ್ಮನ್ನು ಹುಡುಕುದಲ್ಲ, ಆ ವಿಷಯವನ್ನು ಬೇರೆ ಕಡೆ ಪ್ರಸ್ತಾಪಿಸಿದೆ ಯಾರಂತ, ನನಗೆ ಅದರ ಮೂಲ ಯಾರಂತ ಬೇಕಿತ್ತು. ಅದಕ್ಕೋಸ್ಕರ ಒಂದೇ ಹೇಳಿದೆ, ನೀವು ಮಾಡಿದಕ್ಕೆ ಯಾರು ಮಾಡಿದಂತ ಹೇಳದಿದ್ರೆ ನಿಮ್ಮನ್ನು ಒಳಗಾಕ್ಲಿಕ್ಕೆ ಏನ್ ಬೇಕು ಅದನ್ನು ನಾನು ಮಾಡ್ತೇನೆ, ನಿಮ್ಮನ್ನು ಒಳಗಾಕ್ಲಿಕ್ಕೆ. ಯಾಕಂತ ಹೇಳಿದ್ರೆ ಬೇರೆ ವ್ಯಕ್ತಿ ಇಲ್ಲ, ತಪ್ಪು ಮಾಡಿದ್ರು ನೀವು, ನಿಮ್ಮನ್ನು ಒಳಗಾಕುವಂತ ಕೆಲಸ ಏನುಂಟು ಅದನ್ನು ನಾನು ಮಾಡ್ತೇನೆ, ಮಾಡದಿದ್ರೆ ನನ್ನ ಹೆಸರನ್ನು ಚೇಂಜ್ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಕೊನೆಗೆ ಅವರು ಹೇಳಿದ್ರು ಇಲ್ಲ ಹೇಳ್ತೇವೆ ಅಂತ ಹೇಳಿದ್ರು. ಆ ವ್ಯಕ್ತಿಯ ಹೆಸರು ಬಂತು ಒಬ್ಬರದು, ಇಲ್ಲಿ ಕಟ್ಲಿಕ್ಕೆ ಹೋಗ್ತೇವೆ ಅಂತ. ನಾನೀಗ ನೊಂದಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ದೈವವನ್ನು ಪೂಜೆ ಮಾಡುದು, ದೈವದ ಇದಕ್ಕೋಸ್ಕರ ನಾನು ಇದಕ್ಕಿಂತ ಮೊದಲು ನೋಡಿರ್ಬೋದು ಒಂದು ಕೇಸ್ ಮಾಡ್ಕೊಂಡು ಹೋದವ್ರು ಇದೇ ಚಾನಲ್ ನಾವು ಕುತ್ಕೊಂಡಿದ್ದೇವೆ. ಅವತ್ತೊಂದು ದೈವದ ವಿಷಯ ಆದಾಗ ಅದರಲ್ಲಿ ನಾವೇ ಪರ್ಸನಲ್ ಆಗಿ ಇದು ಮಾಡಿ ನಾನು ಅದು ಸಾಲ್ವ್ ಆಗಿದೆ. ದೈವ ನಮ್ಮನ್ನು ಕೈ ಬಿಡ್ಲಿಲ್ಲ. ನಾವು ದೈವ ಇಲ್ಲಿಂದ ದೈವದ ಒಂದು ವ್ಯಾಪ್ತಿ ಇದೆ ಅಂತ ಯೋಚಿಸಿದ್ದೆವು. ಇಲ್ಲಿ ಕೆಲವರದ್ದು ಏನಾಗ್ತಿದೆ ಅಂತ ಹೇಳಿದ್ರೆ ಅವರವರಲ್ಲೇ ಕೆಲವು ಇದಿದೆ ಅಂತ ಹೇಳಿದ್ರೆ ಕೆಲವರು ಹೋಗ್ಬಹುದು. ಇವತ್ತೊಂದು ವಾಯ್ಸ್ ಮೆಸೇಜ್ ಬಂತ, ಅಲ್ಲಿ ಹೋಗ್ಬಾರ್ದಂತ ಯಾರು ಹೇಳಿದ್ದು? ಅಂದ್ರೆ ಒಂದು ಕೇಳ್ತಾ ಇದ್ದೇನೆ, ಈಗ ಹೇಳಿದವರಿಗೆ ಮೊದಲು ನಿಮ್ಮ ಅಪ್ಪನವರು ಕಟ್ಟುವಾಗ, ಅಪ್ಪಂದಿರು ಕಟ್ಟುವಾಗ, ಅಜ್ಜಂದಿರು ಕಟ್ಟುವಾಗ ಅಲ್ಲಿ ಹೋಗ್ತಾ ಇರ್ಲಿಲ್ಲ, ಈಗ ಯಾಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಮೊದಲು ಹೋಗ್ತಾ ಇರ್ಲಿಲ್ಲಲ್ಲ, ಮೊದಲು ಹೋಗ್ತಾ ಇದ್ವಾ ಬ್ಯಾಂಗ್ಳೂರ್ಗೆ ಅಥವಾ ಮೈಸೂರಿಗೆ? ಮೊದಲು ಹೋಗ್ತಾ ಇರ್ಲಿಲ್ಲಲ್ಲ, ಈಗ ಹೇಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು? ಇದು ಯೋಚಿಸ್ಕೋಬೇಕು. ನಮ್ಗೆ ನೋವಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಇದ್ದಲ್ಲಿ ಇರ್ತಿತ್ತು, ಒಂದು ಇಷ್ಟೇ ವಾತಾವರಣ ಅಂತ ಇರ್ತಿತ್ತು, ಈಗ ಯಾಕೆ ಹೋಯ್ತು? ನಮಗೆ ದೇವರದು ಭಕ್ತಿ ಬೇಕಾದದಲ್ಲ, ದುಡ್ಡಿಗಾಗಿ ಮಾಡುದಲ್ಲ. ಇಲ್ಲೇನು ಕಡಿಮೆ ಆಗಿದೆಯಾ? ಇಲ್ಲಿ ನಿಮ್ಗೆ ಕೊಡುವಂತ ಅಥವಾ ಕರೆಯುವಂತದ್ದು ಕಡಿಮೆ ಆಗಿದೆಯಾ? ವರ್ಷ ಪ್ರತಿ ಆಗುವಲ್ಲಿ ಆಗ್ತದಲ್ಲ, ಮತ್ತೆ ಬೇರೆ ಕಡೆ ಯಾಕೆ ಹೋಗ್ಬೇಕು? ಇಲ್ಲೇ ಭಕ್ತಿಯನ್ನು ತೋರಿಸಬಹುದಲ್ಲ, ಹೊಸತು ಯಾಕೆ ಮಾಡ್ತಾ ಹೋಗ್ಬೇಕು? ಹೊಸತು ಯಾಕೆ ಮಾಡ್ಬೇಕಂತ ಕೇಳ್ತಾ ಇರೋದು. ಹೌದಾ, ಇದು ಯಾರು ಹೇಳಿಲ್ಲ ಅಲ್ಲಿ ಹೋಗ್ಬಾರ್ದಂತ. ಅಲ್ಲಿ ಯಾರು ಹೇಳಿಲ್ಲ ಅಂತ ಹೇಳಿದ್ರೆ ಮೊದಲಿನ ನಿಮ್ಮ ಕುಟುಂಬದವರು, ನಿಮ್ಗೆ ಸಂಬಂಧಪಟ್ಟವರು ಮೊದಲ ಆರಾಧನೆ ಮಾಡುವವರು ಯಾಕೆ ಹೋಗ್ಲಿಲ್ಲ? ಹಾಗಾದ್ರೆ ನಮ್ಗೆ ಏನ್ ಹೇಳ್ತಿದ್ದೀರಾ? ಇದಕ್ಕೆ ನಮ್ಗೆ ಉತ್ತರ ಬೇಕು. ಯಾಕಂತ ಹೇಳಿದ್ರೆ ಟೋಟಲ್ ನಮ್ಮನ್ನು ಕನ್ಫ್ಯೂಸ್ ಮಾಡಿ ಹಾಕಿದ್ದಾರೆ. ನಾವು ಈ ದೈವದ ಪರವಾಗಿ ನಾವು ಮಾತಾಡುದು, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತ. ಇವರ ನಡುವೆ ಒಬ್ರು ಹೇಳುದು ಅಲ್ಲಿ ಹೋಗ್ಬಹುದು. ಹಾಗಾದ್ರೆ ನಾವು ಯಾರಿಗೋಸ್ಕರ ಹೋರಾಟ ಮಾಡುದು, ಯಾರಿಗೋಸ್ಕರ ಇದು ಮಾಡುದು? ಇದು ತುಂಬಾ ಮನಸ್ಸಿಗೆ ಬೇಜಾರಾಗಿದೆ. ಫಸ್ಟ್ ನಮ್ಮಲ್ಲಿ ಸರಿಯಾಗ್ಬೇಕು. ಈಗ ಹೆಂಗಸನ್ನು ಒದ್ದು ಒಳಗಾಕುದಲ್ಲ, ನಮ್ಮವರು ಸರಿಯಾಗ್ಬೇಕು. ನನ್ಗೆ ಮತ್ತೊಂದು ಬೇಜಾರಿದೆ. ನಿಮ್ಗೆ ಗೊತ್ತಾ ಈಗ ವಿಷಯ ಏನಾಗ್ತಿದೆ ಅಂತ? ಇಲ್ಲಿ ನಮ್ಮ ಇದ್ರಲ್ಲಿ ದೈವದ ಇದ್ರಲ್ಲಿ ಮಾಟ ಮಂತ್ರ ತೆಗೆಯುವುದಂತೆ ಅಂತದ್ದು ಸ್ಟಾರ್ಟ್ ಆಗಿದೆ. ಮಾಡಿದ್ದಾರೆ. ಬ್ಯಾಂಗ್ಳೂರಿಂದ ನನ್ನ ಕೆಲವು ಮಿತ್ರರು ಇಲ್ಲಿ ಬಂದು ಮಾಡಿಸಿದಿದೆ. ಎಂತ ಅವಸ್ಥೆ! ನೂಲು ಕಟ್ಟುದಂತೆ 60,000 ಸಿನಿಮಾ ಆಕ್ಟರ್ಸ್ನವರಿಗೆ. ನನ್ನಲ್ಲಿ ಮಾತ್ರ ನೂಲು ಕಟ್ಟುದಂತೆ 60,000. ಎಂತ ಇದು, ಎಂತ
ದೈವ ಎಂತಾದ್ರೆ ಹೇಳಿದ ನೋಡಿ, ನಾನು ಒಂದೇ ಹೇಳ್ತೇನೆ, ನನ್ಗೆ ದೈವದ ನಾಲೆಜ್ ಇಲ್ಲ ಹೇಳ್ತೇನೆ, ನನ್ಗೆ ನಾಳೆ ಏನ್ ಬೇಕಾದ್ರೆ ನಂಗೆ 0 ನಾಲೆಜ್, ಬಟ್ ದೈವದ ಮೇಲೆ ನಂಗೆ ಭಕ್ತಿ ಇದೆ. ಆ ಭಕ್ತಿಯಲ್ಲಿ ನಾನು ನನ್ಗೆ ತಿಳಿದ ಮಟ್ಟಿಗೆ ಒಂದು ವಿಷಯವನ್ನು ಹೇಳ್ತೇವೆ, ದೈವ ಕೇಳುವುದು ಭಕ್ತಿಯನ್ನು ಮಾತ್ರ, ಕೋಟಿ ಕೊಡಿ ಲಕ್ಷ ಕೊಡಿ ಹೇಳಲ್ಲ. ಕೆಲವರಿಗೆ ಒಂದು ಡೌಟ್ ಇದೆ, ದೈವ ಯಾವಾಗ ನಿಮ್ಗೆ ಮಾತು ತಪ್ಪಿಲ್ಲ. ಕೆಲವು ದೇವರು ನಾವು ನಿಂತು ಹೇಳ್ತೇವೆ, ನಿನಗೆ ನಾನು 10 ಲಕ್ಷದ ಇದು ಮಾಡ್ತೇನೆ ಮಾಡಿಕೊಡ್ತೇನೆ ಅಂತ ನಾನಾಗಿ ಬಂದಲ್ಲಿ ಹೇಳ್ತೇನೆ, 10 ಲಕ್ಷದ ಇದು ಮಾಡಿಕೊಡ್ತೇನೆ ಅಂತ. ನನಗೆ ಅನುಕೂಲ ಆಯ್ತು, ನಾನು ಮಾಡಿಕೊಡ್ಲಿಲ್ಲ, ಹಾಗೆ ನನ್ಗೆ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ದೈವ ಮಾತಿಗೆ ಬೆಲೆ ಕೊಡ್ತದೆ, ಸತ್ಯಕ್ಕೆ ಬೆಲೆ ಕೊಡ್ತದೆ. ನಾನು ಅದ್ರ ಎದುರು ನಿಂತು ಹೇಳಿರೋದು ಮಾತು, ದುಡ್ಡು ನೋಡುದಲ್ಲ, ಅದು ಮಾತು ನೋಡುದು. ಅದಕ್ಕೆ ಶಿಕ್ಷೆ ಬರ್ತದೆ ಹೊರತು ಉಳಿದವರ ಹತ್ರ ನೀನು ಇಷ್ಟು ಕೊಡು ಅಷ್ಟು ಕೊಡು ಅಂತ ಹೇಳುದಿಲ್ಲ, ಯಾವತ್ತು ಹೇಳುದಿಲ್ಲ. ನನ್ನ ಮಟ್ಟದ ಪ್ರಕಾರ, ನನ್ಗೆ ಅನುಭವ ಇರುವ ಪ್ರಕಾರ, ನಾನು ಆರಾಧಿಸುವ, ನಾನು ಪೂಜಿಸುವ ಆ ತಾಯಿಯ ಮೇಲೆ ಭಕ್ತಿಯಿಂದ ಹೇಳ್ತಿದ್ದೇನೆ. ಅದು ಭಕ್ತಿ ಮಾತ್ರ ಕೇಳುದು. ಅದಕ್ಕೆ ಭಕ್ತಿಯಿಂದ ಮಾಡಿದಕ್ಕೆ ಇವತ್ತು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದ ಅದೇ ತಾಯಿ. ರಕ್ತೇಶ್ವರ ಲೆಕ್ಕಸಿರಿ ಹೇಳ್ತಾರೆ, ಅದೇ ತಾಯಿ ಇವತ್ತು ಇಲ್ಲಿ ತಂದು ನಿಲ್ಲಿಸಿದೆ. ಯಾಕೆ? ಅದಕ್ಕೆ ಕೊಡುವಂತ ಭಕ್ತಿ ಸಾಕು. ಅದು ದುಡ್ಡು ಕೇಳುದಿಲ್ಲ, ಏನು ಕೇಳುದಿಲ್ಲ. ಸಮಯ ಬಂದಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಹೇಗಾಗ್ಬೇಕಾದ ಹಾಗೆ ಆಗ್ತದೆ. ಆದ್ರೆ ಇವತ್ತು ಬೇಜಾರು ಎಂತ ಹೇಳಿದ್ರೆ, ನಾವು ಇಷ್ಟು ಭಕ್ತಿಯಿಂದ ಇರುವಾಗ ಸಂಬಂಧಪಟ್ಟವರು ಕೆಲವರು ಈ ರೀತಿ ಮಾಡುವಾಗ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಮೂರ್ಖರಾಗ್ತಾ ಇದ್ದೇವೆ, ಉಳಿದವರು ನಮ್ಮನ್ನು ನೋಡಿ ಉಗಿಯುವಾಗೆ ಆಗಿದೆ. ಆ ಹೆಂಗಸಿಗೆ ಬೈದು ಪ್ರಯೋಜನ ಇಲ್ಲ. ಅದ್ರ ಹಿಂದೆ ಊರಿನವರು ಯಾರಿದ್ದಾರೆ, ಅಲ್ಲಿ ತನಕ ಹೋಗ್ಲಿಕ್ಕೆ ಕಾರಣ ಯಾರು, ಇದನ್ನು ಈ ಇದಕ್ಕೆ ಸಂಬಂಧಪಟ್ಟ ದೈವಾರಾಧಕರು ಒಟ್ಟಾಗಿ ಹೇಳ್ತೇನೆ. 100ರಲ್ಲಿ 100% ದೈವಾರಾಧಕರಿಗೆ ಹೇಳ್ತಾ ಇಲ್ಲ, 90% ಉತ್ತಮವಾದವರಿದ್ದಾರೆ. ಅದು 10% ಎಲ್ಲದರಲ್ಲಿ ನಿಮ್ಮ ದೈವಾರಾಧಕ ಅಂತಲ್ಲ, ನಮ್ಮದು ಸಾಗಿರ್ಬೋದು, ನಿಮ್ಮದು ಸಾಗಿರ್ಬೋದು, ಪ್ರತಿ ಜಾತಿಯಲ್ಲಾಗಿರ್ಬೋದು, ಪ್ರತಿ ಟೀಮ್ ನಲ್ಲಾಗಿರ್ಬೋದು, 10% ಕೊಳಕು ಇದ್ದೇ ಇರ್ತದೆ. ಆ ಕೊಳಕನ್ನು ತೆಗೆಯುವಂತ ಕೆಲಸ ಮಾಡ್ಬೇಕು. 100 ಟೊಮೆಟೊದ ನಡುವೆ ಒಂದು ಕೊಳೆತ ಟೊಮೆಟೊ ಇದ್ರೆ ನಾಳೆ 100 ಟೊಮೆಟೊಗಳು ಕೊಳೆಯುತ್ತದೆ. ಅದರ ಬದಲು ಅದನ್ನು ತೆಗೆದು ಬೇರೆ ಇಟ್ರೆ ಆ ಉಳಿದ ಟೊಮೆಟೊಗಳು ಸೇಫ್. ಇವತ್ತು ಅಂತ ಪರಿಸ್ಥಿತಿಗೆ ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಉತ್ತರ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಕೂಡ ಇದರಲ್ಲಿ ಕನ್ಫ್ಯೂಸ್ ಆಗಿದ್ದೇವೆ. ಈ ವಿಷಯದಲ್ಲಿ ಹೋಗ್ಬಹುದಾ, ಕೆಲವರು ಹೋಗ್ಬಹುದು ಹೇಳುದು, ಕೆಲವರು ಹೋಗ್ಬಾರ್ದು ಹೇಳುದು, ಎಂತಂದ್ರೆ ನಮ್ಗೆ ಟೋಟಲ್ ಆಗಿ ಕನ್ಫ್ಯೂಸ್ ಆಗಿದೆ. ಓಕೆ, ನಿಜ ನಿಜ.